ಧರ್ಮಸ್ಥಳದ ಲಕ್ಷ ದೀಪೋಚ್ಚಯ ಪಂಡ ನಮ್ಮ ಮೈಪೂರ ಒರಕರು ಮಂಚನ ಪೊಂಡು ಅಲ್ಪಬರ್ಪಿನ ಪಾದಯಾತ್ರೆಲು ಅಂಗಡಿ ಪಜ್ಜೆ ಪಜ್ಜಿಗ್ಲ ಒಂಜೊಂಜಿ ರೀತಿದ ತುಡರು ದೇವೆರೆಗ ಮಲ್ತಿನ ಶೃಂಗಾರ ಅರ್ಚಕೆರು ಒಂಜೊಂಜಿ ದಿನಲ ಒಂಜೊಂಜಿ ರೀತಿದ ಉಚ್ಚಯ ಐಟಲ ಧರ್ಮಸ್ಥಳ ಲಕ್ಷ ದೀಪೋಚ್ಚಯಗ ದೂರದ ಊರುರ್ದು ಬರ್ಪುನ ಜನಕ್ಲಿನ ತೂಪಿನ ಪೊರ್ಲೆ ಬೇತೆ. ನಮ್ಮ ಕ್ಷೇತ್ರದಲ್ಲಿ ಪಾರಂಪರಿಕವಾಗಿ ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವ ಅನ್ನೋಂಥ ವಿಶೇಷ ಉತ್ಸವ ಬರುತ್ತೆ. ಈ ಉತ್ಸವದಲ್ಲಿ ನಮ್ಮ ಇಡೀ ನಗರವೇ ದೀಪಗಳಿಂದ ಬೆಳಗಬೇಕು ಅಂಥೇಳಿ ಲಕ್ಷದೀಪೋತ್ಸವ ಅಂತ ಮಾಡಿದ್ದಾರೆ. ಈ ಹಿಂದೆ ಹಣತೆಯನ್ನು ಹಚ್ಚಿ ನಾವು ಲಕ್ಷದೀಪೋತ್ಸವ ಮಾಡ್ತಾಯಿದ್ದೆವು. ಆ ಬಳಿಕ ವಿದ್ಯುತ್ ಶಕ್ತಿ ಅಲಂಕಾರ ಮಾಡಿ ಲಕ್ಷಾಂತರ ದೀಪಗಳಿಂದ ಲಕ್ಷದೀಪೋತ್ಸವವನ್ನು ಆಚರಿಸ್ತಾರೆ. ಬರುವ ಯಾತ್ರಾರ್ಥಿಗಳು ಭಕ್ತಿಯಿಂದ ಬರ್ತಾರೆ. ಕಾರ್ತಿಕ ಮಾಸದಲ್ಲಿ ಶಿವನ ದರ್ಶನ ಬಹಳ ಶ್ರೇಷ್ಠವಾದದ್ದು ಅಂತ ಇರೋದರಿಂದ ಕಾರ್ತಿಕ ಸೋಮವಾರಗಳಲ್ಲಿ ಕಾರ್ತಿಕದ ದಿನಗಳಲ್ಲಿ ಬಂದು ದರ್ಶನ ಮಾಡಿ ಹೋಗ್ತಾರೆ. ಹೀಗಾಗಿ ಈ ವರ್ಷದ 5 ದಿವಸದ ಜಾತ್ರೆ, 5 ದಿವಸದಲ್ಲಿ ವಿಶೇಷವಾದ ಕಟ್ಟೆಗಳು ಅಂತ ಇದೆ. ಅಂದರೆ ಶ್ರೀಸ್ವಾಮಿಯನ್ನು ಗರ್ಭಗುಡಿ ಒಳಗೆ ದರ್ಶನ ಮಾಡೋದಲ್ಲದೆ ಹೊರಗಡೆ ಕೂಡ ಬಂದು ನೋಡ್ಕೊಂಡು ಹೋಗುವ ಹಾಗೆ ಅವರು ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ವಿಶೇಷವಾದ ಹಬ್ಬ. ನಮ್ಮ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರು ಬಹಳ ಭಕ್ತಿ ಶ್ರದ್ಧೆಯಿಂದ ಬಂದು ಲಕ್ಷದೀಪೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿ ಧನ್ಯರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಲಕ್ಷದೀಪದ ಶುಭವನ್ನು ಹಾರೈಸ್ತಾರೆ. ಕೊರೋನಾ ಮಾಮಾರಿ ಬತ್ತಿ ಬುಕ್ಕ ಓವೇ ರೀತಿದ ಗೌಜಿ ಪರ್ಬ ಜಾತ್ರೆಲಿನ ಆಚರಣೆ ಮಲ್ಪರ ಅವಕಾಶನೇ ಇಜ್ಜಾಂಡ್ 16 ವರ್ಷ ಪ್ರಾಯದ ಜೋಕುಲಿಡ್ದಿ ಪತ್ತದ ಎಲ್ಪ ವರ್ಷ ಪ್ರಾಯದ ಅಜ್ಜಿ ಅಜ್ಜಲೆಲ್ಲ ಮುಲ್ಪಾಯಿಂಗ್ ಕುಲುತುವಲಿ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವವು ಈ ನವೆಂಬರ್ 29ರಿಂದ ನವೆಂಬರ್ 3ರ ತನಕ ವಿಜೃಂಭಣೆಯಿಂದ ನಡೆಯಲಿದೆ. ಈ ಲಕ್ಷ ದೀಪೋತ್ಸವಕ್ಕೆ ಈಗಾಗಲೇ ಕರ್ನಾಟಕಾದ್ಯಂತ ಇದರ ಆಮಂತ್ರಣ ಪತ್ರಿಕೆಯನ್ನು ಅಂಚೆಯ ಮೂಲಕ ನಾವು ಎಲ್ಲರಿಗೆ ತಲುಪಿಸಿದ್ದಾಗಿದೆ. ಇದರ ತಯಾರಿಯ ಬಗ್ಗೆಯೂ ಕೂಡ ಈ ಮೊದಲೇ ಪೂರ್ವ ತಯಾರಿ ಸಭೆಯನ್ನು ಮಾಡಿ ಶ್ರೀ ಕ್ಷೇತ್ರದಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವು ನಡೆಯುವಂತೆ ವ್ಯವಸ್ಥೆ ಮಾಡಿದೆ. ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಆದೇಶದಂತೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ರವರ ವ್ಯವಸ್ಥಿತವಾದ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳ್ಳಲಾಗಿದೆ. ಅಂತೆಯೇ ಶ್ರೀ ಕ್ಷೇತ್ರದಲ್ಲಿ ಈ ಲಕ್ಷ ದೀಪೋತ್ಸವವನ್ನು ನಮ್ಮ ವರ್ಷದಲ್ಲಿ ನಡೆಯುವಂತಹ ಒಂದು ಬಹುದೊಡ್ಡ ಕಾರ್ಯಕ್ರಮವಾಗಿ ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿನಾಂಕ 2 ಮತ್ತು 3ರಂದು ಸರ್ವಧರ್ಮ ಸಮ್ಮೇಳನ ಹಾಗೂ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸರ್ವಧರ್ಮ ಸಮ್ಮೇಳನಕ್ಕೆ ನಮ್ಮ ಭಾರತ ಸರ್ಕಾರದ ರಾಜ್ಯಪಾಲರು ಪಾಲ್ಗೊಳ್ಳುತ್ತಾರೆ ಹಾಗೂ ಈ ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಡಾಕ್ಟರ್ ಸುಧಾಕರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಇವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಪೂರ್ವ ತಯಾರಿಯನ್ನು ಹೇಳಬೇಕಾದ್ರೆ ಎಲ್ಲ ಇಡೀ ಧರ್ಮಸ್ಥಳದ ಊರನ್ನು ಅಲಂಕಾರಗೊಳಿಸಲಾಗಿದೆ. ನಗರ ಬೀದಿಗಳಲ್ಲಿ ಎಲ್ಲ ವಿದ್ಯುತ್ ದೀಪಗಳನ್ನು ಹಾಕಿ ಅಲಂಕೃತವಾಗಿ ಮಾಡಲಾಗಿದೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಮುಗಿದ ನಂತರ ಕೂಡ ಇದರ ಬಗ್ಗೆ ತುಂಬ ಯೋಚಿಸಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಸ್ವಚ್ಛತೆಯನ್ನು ಕಾಪಾಡುವಂತೆ ನಮ್ಮಲ್ಲಿ ವಿಶೇಷವಾದ ಸ್ವಚ್ಛತಾ ಕಾರ್ಯವನ್ನು ಮಾಡುವ ಜನಗಳನ್ನು ಕೂಡ ಕರೆಸಿ ಸ್ವಚ್ಛತೆಯೂ ಕೂಡ ಪ್ರಾರಂಭವಾಗಿದೆ. ಖಾಲಿ ಜಾತ್ರೆಯಾಗಿ ಮಾಡಿ ಬಿಟ್ಟು ಹೋಗುವಾಗಿಲ್ಲ, ಎಲ್ಲ ಸ್ವಚ್ಛತೆಯನ್ನು ಕೂಡ ಶ್ರೀ ಕ್ಷೇತ್ರದಲ್ಲಿ ಚಾಚು ತಪ್ಪದೆ ಮಾಡುತ್ತಾ ಬಂದಿದೆ. ಹಾಗೆ ನಮ್ಮ ಈ ಕೊರೋನಾದ ಕಟ್ಟುನಿಟ್ಟಾದ ಎಲ್ಲ ಕ್ರಮಗಳನ್ನು ಕೂಡ ಪಾಲಿಸುತ್ತಾ ಈ ದೊಡ್ಡದಾದ ಲಕ್ಷ ದೀಪೋತ್ಸವವನ್ನು ಆಚರಿಸಲು ನಾವು ತಯಾರಿಯಾಗಿದ್ದೇವೆ. ಹಾಗೆ ನಿನ್ನೆ ಉಜಿರೆಯಿಂದ ಶ್ರೀ ಕ್ಷೇತ್ರದ ಭಕ್ತಾದಿಗಳು 15,000 ಪಾದಯಾತ್ರಿಗಳು ಉಜಿರೆಯಿಂದ ಪಾದಯಾತ್ರೆ ಮಾಡಿಕೊಂಡು ನಿನ್ನೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಸಂಜೆ 6 ಗಂಟೆಗೆ ಇಲ್ಲಿ ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಜರುಗಿದೆ. ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಅವರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೆ ಎಲ್ಲ ಪೂರ್ವ ತಯಾರಿಯನ್ನು ನಡೆದು ನಾಳೆಯಿಂದ ನಮ್ಮ ಅಮೃತವರ್ಷಿಣಿ ಸಭಾಭವನದಲ್ಲಿ ಸಂಗೀತ ಕಾರ್ಯಕ್ರಮಗಳು ಜರುಗಲಿದೆ.
ನಂತರ 2-3ರಿಂದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಆಗಿ ಕೂಡ ಎಲ್ಲ ಸಂಗೀತ ಕಲೆಗೆ ಮಹತ್ವವನ್ನು ವೀರೇಂದ್ರ ಹೆಗ್ಗಡೆಯವರು ನೀಡಿ ಸಂಗೀತ ಕಾರ್ಯಕ್ರಮಗಳನ್ನು, ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಬಂದು ತಪ್ಪದೆ ನೋಡಿ ಸಂತೋಷ ಪಡಬೇಕನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ಉಜಿರೆದ ಮಾತ ಕಡೆಟ್ ಪಾದಯಾತ್ರೆಲು ಗುಂಪು ಗುಂಪಾದು ಪೋಂದಿತ್ತೆರ. ಬೇತೆ ಬೇತೆ ಜಿಲ್ಲೆ ರಾಜ್ಯದ ಪಾದಯಾತ್ರೆಲು ದೇವೇರ್ನ ದರ್ಶನಗಾದು ಬರೊಂದಿತ್ತೆರ. ಪದ್ಮಯ್ಯಗೌಡ ಮಾಹಿತಿ ಕಚೇರಿ ಇಂದಿನ ದಾತ ಪಂಡ ಮುಲ್ಪ ಯಾತ್ರಿಕರಿಗೆ ದಾತ ವಿಶೇಷ ಪಂಡ ಅನ್ನಸ್ವಾಮಿ ಟೆಂಪಲ್ದ ಭಾರಿ ವಿಶೇಷ ದರ್ಶನ ಮನ್ಪೇರು ಒಂಜಿನ ದಾತ ಮುಲ್ಪ ಕೊಂಜಿನಾಗಲಿ ಕೂಡ ಮಿತ್ ದರ್ಶನ ಪ್ರಕೋಪಿಲೆಗೆ ಇಜ್ಜಿ ಅವೇನು ದಾದ ಆನೆ ಮಾಡಿದ ಕೇನ್ ಹೆಚ್ಚಿನಾಗಲಿ ಕೇನ್ ಬೇರೆ ಆಯ್ತ ಮಾಹಿತಿ ಅಂಗಡಿ ಕೂಡ ಪನ್ಪ ಇದ್ದ ಅವು ದುಂಬುದ ಕಾಲಡ್ತೆ ಕ್ಷೇತ್ರ ಪ್ರಕೋಪಿಲೆಗೆ ಇಜ್ಜಿ ಬಂದಿದೆ ಇತ್ತ ಮುಲ್ಪ ವಿಶೇಷ ದಾತ ಪಂಡ ಇತ್ತ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಕೋಡೆ ಲಕ್ಷ ದೀಪೋತ್ಸವ ನವೆಂಬರ್ 29 ಎಲ್ಲ 3 ತಾರೀಕು ಮಟ್ಟ ಉಂಟು. ವಿಶೇಷಗೊಂಡು ಲಕ್ಷ ದೀಪೋತ್ಸವದ ವಿಶೇಷದ ಕಾರ್ಯಕ್ರಮ ಬಂದ ಜಾತ್ರೆ ಟೈಮ್ ಇತ್ತೆ ಅದರ ಕೋಡೆಪುರ ಕಾರ್ತಿಕ ಸೋಮವಾರ ಲಾಸ್ಟ್ ಬಂದು ವಿಶೇಷ ಭಾರಿ ವಿಶೇಷ ಜನಕ್ಕೂ ಪುರ ಮಸ್ತ್ ಜನ ಪುರ ಇದ್ದೇವೆ. ಸುಮಾರು 10,000 ಎಚ್ಚದ ಜನಕುಲು ಧರ್ಮಸ್ಥಳದ ಲಕ್ಷ ದೀಪೋಚ್ಚೆಯಡು ಪಾಲು ಪಡೆದಿತ್ತೆರ. ಅಂಚನೆ ಬತ್ತಿನ ಮಾತ ಭಕ್ತಾಭಿಮಾನಿಲೆಗ ನುಪ್ಪುದ ವ್ಯವಸ್ಥೆಲ ಇದೇ ವಲ್ಯಡು ದಾಲ ತೊಂದರೆ ಇಜ್ಜಾಂದ ಅಚ್ಚುಕಟ್ಟಾದು ಮಲ್ತಿತ್ತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಷಂಪ್ರತಿ ನಡೆಯುವಂತಹ ದೊಡ್ಡದಾದಂತಹ ಬೆಳಕಿನ ಹಬ್ಬ ಲಕ್ಷ ದೀಪೋತ್ಸವ. ಈ ವರ್ಷ ಕೂಡ ನಿನ್ನೆಯ ದಿವಸ ಅಂದರೆ 29ನೇ ತಾರೀಕು ಈ ಲಕ್ಷ ದೀಪೋತ್ಸವ ವಿದ್ಯುಕ್ತವಾಗಿ ಆರಂಭವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿ ವರ್ಷದಂತೆ ಉಜಿರೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಪಾದಯಾತ್ರೆಯಲ್ಲಿ ಆಗಮಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 4ನೇ ತಾರೀಕಿನವರೆಗೆ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ಪ್ರತಿ ದಿವಸ ಸರಾಸರಿ ಶನಿವಾರ, ಆದಿತ್ಯವಾರ, ಸೋಮವಾರ ನಮಗೆ ದೊಡ್ಡ ಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆ. ಈ ಅನ್ನಪೂರ್ಣದಲ್ಲಿ ಸುಮಾರು 30,000ರಿಂದ 35,000 ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಸ್ವಲ್ಪ ಕಡಿಮೆ ಇದೆ, ವಾರದ ಮಧ್ಯೆ ಆದ ಕಾರಣ ಸ್ವಲ್ಪ ಕಡಿಮೆ ಇದೆ. ನಾಳೆಯ ನಂತರ 2, 3, 4ನೇ ತಾರೀಕಿನಂದು ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸುವ ಪ್ರಯುಕ್ತ ಭಕ್ತರು ಬರಲಿಕ್ಕಿದ್ದಾರೆ. ಹಾಗಾಗಿ ನಾವೆಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನು ಮಾಡಿದ್ದೇವೆ. ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ವರ್ಷಕ್ಕೊಮ್ಮೆ ಬರುವಂಥ ಲಕ್ಷ ದೀಪೋತ್ಸವದಲ್ಲಿ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡಲು ಅವರು ಈಗಾಗಲೇ ಕಾಯ್ತಾ ಇದ್ದಾರೆ ಮತ್ತು ಆ ರೀತಿಯಲ್ಲಿ ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ದುಡಿತಾ ಇದ್ದಾರೆ. 2, 3, 4ನೇ ತಾರೀಕಿನಂದು ಸರಾಸರಿ ಅನ್ನಪೂರ್ಣಕ್ಕೆ 40,000ರಿಂದ 50,000 ಜನ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತಹ ಅಕ್ಕಿ, ಬೇಳೆ, ತರಕಾರಿ ಎಲ್ಲವನ್ನು ಕೂಡ ದಾಸ್ತಾನು ಮಾಡಿ ನಾವು ಇಟ್ಟುಕೊಂಡಿದ್ದೇವೆ. ಮತ್ತು ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಅವರಿಗೊಂದು ಒಳ್ಳೆಯ ಸುವ್ಯವಸ್ಥಿತವಾದಂತಹ ರುಚಿಯಾದಂತಹ ಶುಚಿಯಾದಂತಹ ಅನ್ನಪ್ರಸಾದವನ್ನು ಕೊಡುವ ಬಗ್ಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ಅವರ ಸಹೋದರರಾದಂಥ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರ ಒಂದು ನಿರ್ದೇಶನದಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇವೆ. ವಿಶೇಷ ಅಂತ ಹೇಳಿದರೆ ಲಕ್ಷ ದೀಪೋತ್ಸವದ ಕೊನೆಯ ರಾತ್ರಿ ಅಂದರೆ 3ನೇ ತಾರೀಕು ಅನ್ನಪ್ರಸಾದ ಅನ್ನಪೂರ್ಣದಲ್ಲಿ ಇರುವುದಿಲ್ಲ. ಆ ಸಂದರ್ಭ ಅನ್ನಪೂರ್ಣ ಛತ್ರದ ಹಿಂಭಾಗದ ಮೈದಾನದಲ್ಲಿ ಬೆಂಗಳೂರು ಮತ್ತು ಶೃಂಗೇರಿ ಇರ್ಬೋದು, ಕೊಪ್ಪ, ಈ ಬೇರೆ ಬೇರೆ ಭಾಗದಿಂದ ಬಂದಂಥ ಸುಮಾರು 19 ತಂಡದ 1,500 ಜನ ಸ್ವಯಂ ಸೇವಕರು ಬಂದಂಥ ಸುಮಾರು 1.5 ರಿಂದ 1.5 ಲಕ್ಷ ಮಂದಿಗೆ ಬೇಕಾದಂತಹ ರಾತ್ರಿಯ ಸಂದರ್ಭದಲ್ಲಿ ಊಟ ಉಪಹಾರದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅವರೇ ನಿರ್ವಹಿಸ್ತಾ ಇರುವಂಥದ್ದು ಸುಮಾರು 20 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಒಂದು ಅನ್ನದಾನದ ಸೇವೆ ಅವರಿಂದ ನಡೀಲಿಕ್ಕಿದೆ. ಅದು ಒಂದನೇ ವಿಶೇಷ. ಹಾಗೆ ಎರಡನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದರೆ ಇಲ್ಲಿ ಬರುವಂಥ ಎಲ್ಲ ವ್ಯಾಪಾರಿ ಮಳಿಗೆಗಳು, ಅಂಗಡಿ ಮಳಿಗೆಗಳು, ಅವುಗಳು ಕೂಡ ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಮತ್ತು ಎಲ್ಲ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಆಸಕ್ತರು ಈ ಶ್ರೀ ಕ್ಷೇತ್ರಕ್ಕೆ ಬಂದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆಯುವುದರ ಜೊತೆಗೆ ಬೇರೆ ಬೇರೆ ಮಳಿಗೆಗಳಿಗೆ ಭೇಟಿ ಕೊಟ್ಟು
ಅಲ್ಲಿ ತಮಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ಕೂಡ ಖರೀದಿ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ವ್ಯವಸ್ಥೆ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇಂಚ 9ನೇ ವರ್ಷದ ಲಕ್ಷದೀಪೋತ್ಸವ ಪಾದಯಾತ್ರೆದ ಮುಖೇನ ಸುರುವಾಂಡ್ ನನ್ನ 4 ದಿನದ ಕಾಲ ಧರ್ಮಸ್ಥಳ ತುಡರ್ ಬಣ್ಣ ಬಣ್ಣದ ಬೊಲ್ಪುಡ್ದು ಮಿನ್ಕೆರೆ ಉಂಡು.